ಹೊಡಿತಾ ಅವನು ನನಗಿಂತ ಸ್ವಲ್ಪ ತೆಳ್ಳಗಿದ್ದ, ಅವನಿಗೆ ವಿರೋಧ ಮಾಡಲಿಕ್ಕೆ ಆಗಲಿಲ್ಲ. ಹೊಡಿತಾ ಇದ್ದೆ ಕೊನೆಗೆ ಒಂದೇ ಸಲಕ್ಕೆ ಅವನ ಮೇಲೆ ದೈವ ಬಂತು. ಬೊಬ್ಬೆ ಆಗ್ಲಿಕ್ಕೆ ಶುರು ಮಾಡಿದ, ನಾನು ಹೀಗೆ ನಾನು ಹಾಗೆ ಅಂತೇಳಿ. ಆಗ ನನಗೆ ಹೆದರಿಕೆ ಆಯ್ತು. ಆಗ ಈ ಕಾನ್ಫ್ಲಿಕ್ಟ್ ಆದಾಗ ಒಂದು ಗೋಡೆಗೆ ಒತ್ತಿ ಹಿಡಿದಾಗ ಒಬ್ಬ ಮನುಷ್ಯನನ್ನು ಏನಾಗ್ತದೆ, ಅವನಿಗೆ ಹೊರಗೆ ಬರ್ಲಿಕ್ಕೆ ದಾರಿ ಇಲ್ಲ. ಆಗ ಈ ರೀತಿಯ ವಿಚಾರಗಳು ಹೊರಗೆ ಬರ್ತದೆ. ನಾನು ಎಷ್ಟೋ ಟ್ರೀಟ್ಮೆಂಟ್ ಕೊಡ್ತೇನೆ ನೋಡಿ, ಡಿಪ್ರೆಷನ್ಗೆ ಅಂತ ಬರ್ತಾರೆ, ಆತಂಕಕ್ಕಂತ ಬರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇನೆ. ಅವ್ರು ಮತ್ತೆ ಬಂದು ಹೇಳುವುದು ಏನಂದರೆ, ಆತಂಕ ಅಂತೂ ಕಡಿಮೆ ಆಯಿತು, ನನ್ನ ಮುಟ್ಟಿನ ಸಮಸ್ಯೆ ಸರಿಯಾಯಿತು, ನನ್ನ ಅಲರ್ಜಿ ಸರಿಯಾಯಿತು. ಹಾಗಾದರೆ ಇದು ಪವಾಡವೇ ಅಲ್ವಾ? ನೋಡಿ, ನಿದ್ದೆ ಎನ್ನುವಂಥದ್ದು ಏನಂದ್ರೆ ಸಿಂಪಲ್ ಆಗಿ ನಾವು ಮಲಗುದಲ್ಲ. ನಿದ್ರೆಯಲ್ಲಿ 2 ಸ್ಟೇಜ್ ಇದೆ, ರೆಮ್ ಮತ್ತೆ ಎನ್ ರೆಮ್ ಅಂತ. ಸೊ ಪೊಸೆಷನ್ ಅಟ್ಯಾಕ್ ಎನ್ನುವಂಥದ್ದು ಒಂದು ರೀತಿಯ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಒಬ್ಬ ಮನುಷ್ಯನಿಗೆ ದಾರಿ ಕಾಣ್ತಾ ಇಲ್ಲ, ಅವನಿಗೆ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ದಾರಿ ಕಾಣ್ತಾ ಇಲ್ಲ. ಆಗ ಏನಾಗ್ತದೆ, ಅವನ ಮೈಂಡ್ ಅವನನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅವನ ಪರ್ಸನಾಲಿಟಿ ಚೇಂಜ್ ಆಗ್ತದೆ. ಈಗ ಫಸ್ಟ್ ಆಫ್ ಆಲ್ ಎಲ್ರಿಗೆ ನಮಸ್ಕಾರ. ನಾನು ಯಾರ ಭಾವನೆಗಳಿಗೆ ಸಹ ಬೇಸರ ಮಾಡುವಂಥ ವಿಚಾರ ನಾನು ಮಾತಾಡೋದಿಲ್ಲ. ನಮಗೂ ದೇವರ ಬಗ್ಗೆ ದೈವಗಳ ಬಗ್ಗೆ ನಂಬಿಕೆ ಇದೆ. ಆ ನಂಬಿಕೆ ಮೂಢನಂಬಿಕೆ ಆಗಬಾರ್ದು. ಅರ್ಥ ಆಯ್ತಲ್ವಾ? ಯಾಕಂದರೆ ಈ ಮಾನಸಿಕ ಕಾಯಿಲೆ ಎನ್ನುವಂಥದ್ದು ಬಾರ್ಡರಲ್ಲಿ ಉಂಟು. ಈಚೆ ಬಂದರೆ ವಿಜ್ಞಾನ, ಈಚೆ ಬಂದರೆ ಅಜ್ಞಾನ ಅಲ್ಲ, ಸೂಪರ್ ನ್ಯಾಚುರಲ್. ಅದರ ಬಗ್ಗೆ ಯಾರಿಗೂ ಪ್ರೂಫ್ ಇಲ್ಲ. ಆದರೆ ಏನಾಗ್ತಾ ಇದೆ ಅಂದರೆ, ಕೆಲವೊಮ್ಮೆ ಇಂಥ ವಿಚಾರ, ಈಗ ನೋಡಿ ಉದಾಹರಣೆಗೆ ನಾನು ನನ್ನದೇ ಒಂದು ನಿದರ್ಶನ ಕೊಡ್ತೀನಿ. ನಾನು 3ನೇ ಕ್ಲಾಸಲ್ಲಿರುವಾಗ ಹುಡುಗ, ನನ್ನ ಗೆಳೆಯರೊಟ್ಟಿಗೆ ನಾನು ಫೈಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಯಿತಾ? ಅವನೊಟ್ಟಿಗೆ ಫೈಟಿಂಗ್ ಮಾಡಿ ನಾನು ಅವನಿಗೆ ಹೊಡಿಲಿಕ್ಕೆ ಶುರು ಮಾಡಿದೆ. 3ನೇ ಕ್ಲಾಸ್, ಈಗ ಸಹ ನನಗೆ ಅದು ಅಷ್ಟು ನೆನಪುಂಟು. ಹೊಡಿತಾ ಅವನು ನನಗಿಂತ ಸ್ವಲ್ಪ ತೆಳ್ಳಗಿದ್ದ, ಅವನಿಗೆ ವಿರೋಧ ಮಾಡಲಿಕ್ಕೆ ಆಗಲಿಲ್ಲ. ಹೊಡಿತಾ ಇದ್ದೆ ಕೊನೆಗೆ ಒಂದೇ ಸಲಕ್ಕೆ ಅವನ ಮೇಲೆ ದೈವ ಬಂತು. ಬೊಬ್ಬೆ ಆಗ್ಲಿಕ್ಕೆ ಶುರು ಮಾಡಿದ, ನಾನು ಹೀಗೆ ನಾನು ಹಾಗೆ ಅಂತೇಳಿ. ಆಗ ನನಗೆ ಹೆದರಿಕೆ ಆಯ್ತು. ಆಗ ಸಣ್ಣವ ನಾನು ಹಿಂದೆ ಬಂದೆ. ಅದರ ಅರ್ಥ ಏನು ಅಂದರೆ, ನೋಡಿ, ಅವನು ಬೇಕುಂತಲೇ ಮಾಡ್ತಾ ಇದ್ದಾನೆ ಅಂತ ಹೇಳೋದಲ್ಲ. ಒಮ್ಮೆ ಯಾವುದೇ ಒಂದು ಜನರು, ಈಗ ಸುಪ್ತ ಮನಸ್ಸು ಅಂತ ನಮ್ಮ ಹುಲಿಕಲ್ ನಟರಾಜ್ ಅವರು ಹೇಳಿದರು, ಅನ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ. ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಕಾನ್ಫ್ಲಿಕ್ಟ್ಸ್ ಆದಾಗ, ಒಂದು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಪರಿಹಾರ ಸಿಕ್ಕದೇ ಇದ್ದಾಗ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಕೆಲವೊಂದು ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಹೊರಗೆ ಬರ್ತದೆ. ಆ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಮಾಡ್ತದೆ, ನಮ್ಮ ಮೈಂಡನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಬರೋದು. ಸೊ ಪೊಸೆಷನ್ ಅಟ್ಯಾಕ್ ಎನ್ನುವಂಥದ್ದು ಒಂದು ರೀತಿಯ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಒಬ್ಬ ಮನುಷ್ಯನಿಗೆ ದಾರಿ ಕಾಣ್ತಾ ಇಲ್ಲ, ಅವನಿಗೆ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ದಾರಿ ಕಾಣ್ತಾ ಇಲ್ಲ. ಆಗ ಏನಾಗ್ತದೆ, ಅವನ ಮೈಂಡ್ ಅವನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಅವನ ಪರ್ಸನಾಲಿಟಿ ಚೇಂಜ್ ಆಗ್ತದೆ. ಈಗ ಸ್ಪ್ಲಿಟ್ ಪರ್ಸನಾಲಿಟಿ ಹೇಳಿದ್ರು, ಅದು ಬೇರೆ, ಇದು ಪೊಸೆಷನ್ ಅಟ್ಯಾಕ್. ಈಗ ನೋಡಿ, ಅಲ್ಲಿ ಆ ಹೆಂಗಸ್ ತೋರಿಸಿದ್ರಿ ನೀವು ಆ ವಿಡಿಯೋದಲ್ಲಿ, ಅವಳನ್ನು ನೋಡುವಾಗ ಅವಳಿಗೆ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಥವಾ ಪೊಸೆಷನ್ ಅಟ್ಯಾಕ್ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ಯಾವಾಗ ಆಗ್ತದೆ? ಈಗ ನಾನು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡೋದು, ತಾಯಿಯವರ ವಿಡಿಯೋ. ಇಂಥ ಪೊಸಿಷನ್ ಅಟ್ಯಾಕ್ ನಾವು ಕ್ಲಿನಿಕಲ್ಲಿ ನೋಡ್ತೇವೆ. ಅಂದರೆ ನೋಡಿ, ದೈವಾರಾಧನೆ ಹೊತ್ತಲ್ಲಿ ಮೈ ಮೇಲೆ ಬರುವಂಥದ್ದು ಅದು ಕಲ್ಚರಲ್ಲಿ ಎಕ್ಸೆಪ್ಟೆಡ್. ಅದರ ಬಗ್ಗೆ ನಾವು ಪ್ರಶ್ನೆಯೇ ಕೇಳೋದಿಲ್ಲ, ಅದಕ್ಕೆ ನಾವು ಸಹ ಕೈ ಮುಗಿತೇವೆ. ಇದು ಔಟ್ಸೈಡ್ ದ ಕಲ್ಚರಲ್ ಬೌಂಡ್ಸ್, ಕಲ್ಚರಲ್ ನಾರ್ಮ್ಸ್ ಆಗುವಾಗ ಇದೆ ನೋಡಿ. ಇದನ್ನು ನೋಡುವಾಗ ಅವಳಿಗೆ ಪೊಸಿಷನ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸೊ ಇಂಥ ಪೊಸಿಷನ್ ಅಟ್ಯಾಕ್ ಆಗುವಾಗ ನಾವೇನ್ ಮಾಡ್ತೇವೆ, ನಾವು ಕ್ಲಿನಿಕಲ್ಲಿ ಮಾಡ್ತೇವೆ, ನಾವು ಕೆಲವೊಮ್ಮೆ ಕೈ ಬೆರಳನ್ನು ಅವರ ತಲೆ ಮೇಲೆ ಇಟ್ಟು ಅವರ ಮೈ ಮೇಲೆ ಬರಿಸ್ತೇವೆ ಭೂತ, ಅಥವಾ ಕೈ ಬೆರಳನ್ನು ಅವರ ತಲೆ ಮೇಲೆ ಇಟ್ಟು ಭೂತ ತೆಗಿಸ್ತೇವೆ ಅವರದ್ದು. ಯಾಕೆ ಆಗ್ತಾ ಇದೆ ಅಂದರೆ, ಅವರ ಮನಸ್ಸಿನ ಒಳಗೆ ಏನೋ ಒಂದು ಕಾನ್ಫ್ಲಿಕ್ಟ್ ನಡೀತಾ ಉಂಟು, ಅದರಿಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಇನ್ನೊಂದು ನಿದರ್ಶನ ಕೊಡ್ತೇನೆ. ಒಂದು ಹೆಂಗಸನ್ನು ಈ ಉತ್ತರ ಕನ್ನಡ ಅಂದರೆ ನಾರ್ತ್ ಕರ್ನಾಟಕದಿಂದ ಕರ್ಕೊಂಡು ಬಂದಿದ್ರು. ಆ ಹೆಂಗಸಿನ ಮೇಲೆ ಮೈ ಮೇಲೆ 3 ಪಿಶಾಚಿಗಳು ಬರುವುದು. 3 ಪಿಶಾಚಿ, ಒಂದು ಮುಸ್ಲಿಂ ಪಿಶಾಚಿ, ಒಂದೆರಡು ಗಂಡಸು ಪಿಶಾಚಿ, ಹಾಗೆ. ಸೊ ಏನಾಗ್ತಿತ್ತು, ಈಗ ಇಲ್ಲಿ ನೋಡಿ ಮಾಸ್ ಹಿಸ್ಟೀರಿಯಾ ಅಂತ ಹೇಳಿದ್ರಿ, ಅಲ್ಲಿ ಇಡೀ ಹಳ್ಳಿಯೇ ಮಾಸ್ ಹಿಸ್ಟೀರಿಯಾಕ್ಕೆ ಹೋಗಿತ್ತು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಎಲ್ಲರೂ ಬಂದಿದ್ದಾರೆ ನನ್ನ ಕ್ಲಿನಿಕ್, ನಮ್ಮ ಇದರ ಹತ್ರ ಚೇಂಬರಲ್ಲಿ. ಬಾಗಿಲು ರಾತ್ರಿ ಓಪನ್ ಆಗ್ತದೆ, ಬಾಗಿಲ ಕಿಟಕಿಗೆಲ್ಲ ಪರಚುವಂಥ ಸೌಂಡ್ ಆಗ್ತದೆ, ಮಾಡಿ ಮೇಲೆ ಯಾರೋ ನಡೀತಾರೆ, ಹೊರಗಿಂದ ಒಂದು ಪೆಂಗ್ವಿನ್ ಥರ ದೊಡ್ಡ ಗಾತ್ರದ ಬ್ಲ್ಯಾಕ್ ಕಲರ್ ನೋಡಿದ್ದಾರೆ ಎನ್ನುವಂಥ ವಿಚಾರಗಳು. ಇವಳು ಒಂದು ರೀತಿಯಲ್ಲಿ ಗಂಡಸರ ಥರ ಮಾತಾಡ್ತಾಳೆ ಅಂತ ಹೇಳಿ. ಆಯಿತಾ? ಕೊನೆಗೆ ನಾನೇನು ಮಾಡಿದೆ, ಅದು ಜಾಯಿಂಟ್ ಫ್ಯಾಮಿಲಿ, ಗಂಡ ಹೆಂಡತಿ, ತಮ್ಮನ ಹೆಂಡತಿ, ಅಮ್ಮ, ಅತ್ತೆ, ಮಾವ ಎಲ್ಲ ಇದ್ದಾರೆ. ಕೊನೆಗೆ ನಾವು ಏನು ಮಾತಾಡಿದ್ರು ಅವಳು ಮಾತಾಡ್ತಾ ಇರಲಿಲ್ಲ. ಕೊನೆಗೆ ಅವಳನ್ನು ಅಡ್ಮಿಟ್ ಮಾಡಿ ಅವಳಿಗೆ ಸ್ವಲ್ಪ ಅಂದರೆ, ಆ್ಯಕ್ಚುಲಿ ಅವಳು ಯಾಕೆ ಬಂದದಂದರೆ, ಅಲ್ಲಿಯ ಪೂಜಾರಿಯವರೇ ಕಳಿಸಿದರು.
ಇದು ದೈವದ ಸಮಸ್ಯೆ ಇರ್ಲಿಕ್ಕಿಲ್ಲ, ದೆವ್ವದ ಸಮಸ್ಯೆ ಇರ್ಲಿಕ್ಕಿಲ್ಲ, ಇದು ಮಾನಸಿಕವಾಗಿ ಏನಾದ್ರೂ ವಿಚಾರಗಳು ಇರಬಹುದು ಅಂತ ಹೇಳಿ. ಸೊ ಕೊನೆಗೆ ನಾನು ಅವಳ ಹತ್ರ ಮಾತಾಡುವಾಗ ಅವಳು ಒಂದು ವಿಚಾರ ಹೇಳಿದ್ದು, ಅವಳಿಗೆ ಆ ಮನೆಯಿಂದ ಹೊರಗೋಗ್ಬೇಕು ಎನ್ನುವಂತ ಆಸೆ. ಅದು ಆಸೆ ಈಡೇರ್ತಾ ಇಲ್ಲ. ಸೊ ಆ ಮನಸ್ಸಿನ ಗೊಂದಲ, ಆ ಮನಸ್ಸಿನ ನೋವು, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಅದು ಹೊರಗೆ ಬರ್ಬೇಕಲ್ಲ, ನಾವು ಏನೇ ನೋವಿರ್ಲಿ, ನಾವು ಏನೇ ಕಷ್ಟ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರ ಹೊರಗೆ ಸೊ ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಸೊ ಅವಳ ಮೈ ಮೇಲೆ ಈ ತರ ಬರುವಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಇತ್ತು. ಸೊ ಇದು ಇನ್ನೊಂದು ನಿದರ್ಶನ. ಸೊ ಆ ಹೆಂಗಸಿಗೆ ಆಗ್ತಾ ಇರುವಂತದ್ದು ನನ್ನ ಪ್ರಕಾರ ಪೊಸೆಷನ್ ಅಟ್ಯಾಕ್ ಅಂತ ನಾವು ಹೇಳ್ತೇವೆ. ಏನೋ ಒಂದು ಕಾನ್ಫ್ಲಿಕ್ಟ್ ಇರ್ಬೋದು. ಯಾಕಂದ್ರೆ ನೋಡಿ, ಅವರು ಬಡತನದಲ್ಲಿದ್ದಾರೆ ಅಂತ ನೀವು ಹೇಳಿದ್ರಿ, ಎಷ್ಟೋ ಜನರ ಹತ್ರ ಸಾಲ ಕೇಳಿದ್ದಾರೆ ಅಂತ ಹೇಳಿದಿರಿ ನೀವು. ಆ ನಂತರ ಈಗ ನೋಡಿ, ಅವರು ಇಬ್ರು ಹೆಣ್ಮಕ್ಳು ಯಾವುದೇ ಒಂದು ವಿಚಾರದಲ್ಲಿ ಅವರು ಕಷ್ಟಪಡ್ತಾ ಇರ್ಬೋದು. ಅವರಿಗೆ ತಾಯಿಯವರಿಗೆ ಒಂದು ಕಣ್ಣಿನ ದೃಷ್ಟಿಯಲ್ಲೂ ಸಮಸ್ಯೆ ಇದ್ದಾಗ ಕಾಣ್ತಾ ಇದೆ. ಏನೋ ವಿಚಾರದಲ್ಲಿ ಅವರಿಗೆ ಕಷ್ಟಗಳಿದ್ದಾಗ ಆ ಮನಸ್ಸಿನ ಗೊಂದಲಗಳು ಈ ರೀತಿ ವ್ಯಕ್ತ ಆಗುವಂತ ಸಮಸ್ಯೆ ಇರ್ತದೆ. ನೋಡಿ, ಇನ್ನೊಂದು ವಿಷಯ, ಅವರು ಹುಲಿಕಲ್ ನಟರಾಜ್ ಅವರು ಕರೆಕ್ಟ್ ಆಗಿ ಹೇಳಿದ್ರು, ನಿದ್ದೆಯಲ್ಲಿ ನಡೆಯುವಂತ ವಿಚಾರ. ಖಂಡಿತವಾಗ್ಲು ಅದಕ್ಕೆ ನಾವು ಸಾಮ್ನಾಂಬ್ಯುಲಿಸಮ್ ಅಂತ ಹೇಳ್ತೇವೆ. ಅದು ಗಾಢ ನಿದ್ರೆಯಲ್ಲಿ ಆಗುವಂತ ವಿಚಾರ. ಆಗ ಎಷ್ಟೋ ಜನ ನಿದ್ದೆಯಲ್ಲಿ ಮಾತಾಡ್ತಾರೆ, ನಿದ್ರೆಯಲ್ಲಿ ನಡೀತಾರೆ, ನಿದ್ರೆಯಲ್ಲಿ ಆಚೀಚೆ ಹೋಗುದು, ಬಾಗಿಲು ಓಪನ್ ಮಾಡುದು, ಈ ತರ ಎಲ್ಲ ನಿದ್ದೆಯಲ್ಲಿ ಫೈಟ್ ಮಾಡ್ತಾರೆ. ಕಾಂಪ್ಲೆಕ್ಸ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಫೈಟ್ ಅಂದ್ರೆ ನೇರವಾಗಿ ಸ್ಮಶಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಸ್ಮಶಾನ ಹೇಗೆ ಹೋಗ್ತಾರೆ, ಹೇಗೆ ಸಾಧ್ಯ? ನೋಡಿ, ನಿದ್ದೆ ಎನ್ನುವಂಥದ್ದು ಏನಂದ್ರೆ ಸಿಂಪಲ್ ಆಗಿ ನಾವು ಮಲಗುದಲ್ಲ. ನಿದ್ರೆಯಲ್ಲಿ 2 ಸ್ಟೇಜ್ ಇದೆ, REM ಮತ್ತೆ NREM ಅಂತ. REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್, NREM ಅಂದ್ರೆ ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್. ಆ ದಿವಸ ಆದ ಘಟನೆಗಳ ಬಗ್ಗೆ ನಮ್ಮ ಮನಸ್ಸು, ನಮ್ಮ ಮೆದುಳು ಅದನ್ನು ಪ್ರೊಸೆಸ್ ಮಾಡ್ತಾ ಇರ್ತದೆ. REM ಸ್ಲೀಪ್ ಅಲ್ಲಿ ನಾವು ಮಲಗಿದಾಗ ನಾವು ಏನು ಆ ದಿವಸ ಆಗಿದೆ ಅದೆಲ್ಲ ಮೆಮರಿಗೆ ಕನ್ವರ್ಟ್ ಆಗ್ತದೆ. ನಾನ್ REM ಸ್ಲೀಪ್ ಅಲ್ಲಿ ನಾವು ನಮ್ಮ ಬ್ರೈನ್ಸ್ ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಆ ಬೆಳಗಿನ ಹೊತ್ತಿನಲ್ಲಿ ವೇಕಿಂಗ್ ಲೈಫ್ ಅಂತ ಹೇಳ್ತೇವಲ್ಲ, ಏನಾದ್ರೂ ಕಾನ್ಫ್ಲಿಕ್ಟ್ಸ್ಗಳಿದ್ರೆ ನಿದ್ದೆ ಮಾಡುವಾಗ ಅನ್ಕಾನ್ಷಿಯಸ್ ಮೈಂಡಲ್ಲಿ ಬೌಂಡ್ರೀಸ್, ಈಗ ಆಕ್ಚುಲಿ ಹೇಳೋದಾದ್ರೆ ಕಾನ್ಷಿಯಸ್ ಮೈಂಡ್ ಮತ್ತೆ ಅನ್ಕಾನ್ಷಿಯಸ್ ಮೈಂಡ್. ಈಗ ನಾವು ಮಾತಾಡ್ತಾ ಇರೋದು ಕಾನ್ಷಿಯಸ್ ಮೈಂಡ್. ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಅಷ್ಟು ಅದು ನಿಗೂಢ. ಅನ್ಕಾನ್ಷಿಯಸ್ ಮೈಂಡ್ ಅದು ಯಾವಾಗ ನಮಗೆ ವ್ಯಕ್ತ ಆಗ್ತದೆ ಅಂದ್ರೆ, ಒಂದು ನಿದ್ರೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ, ಆಗ ಅನ್ಕಾನ್ಷಿಯಸ್ ಮೈಂಡ್ ಮತ್ತೆ ಕಾನ್ಷಿಯಸ್ ಮೈಂಡ್ ಇದು ಬೌಂಡ್ರಿ ವೀಕ್ ಆಗ್ತದೆ, ಅದಕ್ಕೆ ನಮಗೆ ಕನಸು ಬರುವುದು. ಸೊ ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದ್ದಂತ ಕಾನ್ಫ್ಲಿಕ್ಟ್ಗಳು ಆ ಹೊತ್ತಲ್ಲಿ ಹೊರಗೆ ಬರ್ತದೆ. ಎರಡನೇದು ಹಿಪ್ನೋಸಿಸ್ ಮಾಡುವಾಗ ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದ್ದದನ್ನು ನಾವು ತೆಗಿಲಿಕ್ಕೆ ಆಗ್ತದೆ. ಮೂರನೇದಾಗಿ ಈ ನಿದ್ರೆಯ ನಾವು ಇಂಜೆಕ್ಷನ್ ಕೊಡ್ತೇವೆ, ಟ್ರೂತ್ ಸೀರಮ್ ಅಂತ ಹೇಳಿ ನಾವು ಕೊಡ್ತೇವಲ್ಲ, ಆ ಟೈಮಲ್ಲಿ ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದ್ದ ಕಾನ್ಫ್ಲಿಕ್ಟ್ ಅನ್ನು ಹೊರಗಾಕ್ಲಿಕ್ಕೆ ಆಗ್ತದೆ. ನಾಲ್ಕನೇ ವಿಚಾರ, ಈ ತರ ಪೊಸೆಷನ್ ಅಟ್ಯಾಕ್ ಆದಾಗ ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದ್ದ ಕಾನ್ಫ್ಲಿಕ್ಟ್ಸ್ಗಳು ಕೆಲವೊಮ್ಮೆ ವ್ಯಕ್ತ ಆಗ್ಲಿಕ್ಕೆ ಸಾಧ್ಯ. ಸೊ ಅದೇ ಆಗ್ತಾ ಇರ್ಬೋದು ಅಲ್ಲಿ. ಅನ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದ್ದಂತ ವಿಚಾರಗಳು ವೇಕಿಂಗ್ ಲೈಫ್ ಅಲ್ಲಿ ಇದ್ದದ್ದು ನಿದ್ರಾವಸ್ಥೆಯಲ್ಲಿ ಇರುವಾಗ ಹೊರಗೆ ಬರ್ತಾ ಇರ್ಬೋದು. ಆ ರೀತಿ ಆದ್ರಿಂದ ಮತ್ತೆ ಇನ್ನೊಂದು ವಿಚಾರ ಏನ್ ಗೊತ್ತುಂಟಾ, ಈಗ ನೀವೇ ನೋಡಿ, ಒಂದು ದಾರಿಯಲ್ಲಿ ನಡೀತಾ ಇದ್ದೀರಿ, ಕತ್ಲೆ ದಾರಿ, ಲೈಟ್ ಇಲ್ಲ, ತಲೆಯಲ್ಲಿ ಏನಿಲ್ಲ, ಸಡನ್ ನಿಮ್ಗೊಂದು ಕಾಲ್ ಬರ್ತದೆ, ಅಲ್ಲಿ ಒಂದು ಹುಲಿ ಉಂಟಂತೆ ಅಂತ ಹೇಳಿ. ಆಗ ನಿಮ್ಗೆ ಪ್ರತಿಯೊಂದು ನೆರಳು ಹುಲಿಯಾಗಿ ಕಾಣ್ಲಿಕ್ಕೆ ಶುರು ಆಗ್ತದೆ. ದಟ್ ಈಸ್ ಕಾಲ್ಡ್ ಇಲ್ಯೂಷನ್. ಹಾಗೆ ನಾವು ಆ ಅಲರ್ಟ್ ಸ್ಟೇಟಿಗೆ ಹೋದಾಗ ನಮ್ಗೆ ಒಂದೊಂದು ನೆರಳು ಕೂಡ ಒಂದೊಂದು ಶೇಪ್ ಆಗಿ ತಗೊಳ್ಳಿಕ್ಕೆ ಶುರು ಆಗ್ತದೆ. ಇಮ್ಯಾಜಿನೇಷನ್ ಗಿಂತ ಜಾಸ್ತಿ ಇಲ್ಯೂಷನ್, ನಮ್ಮ ಮೈಂಡ್ ಅದನ್ನು ನಿಜ ಮಾಡ್ತದೆ. ಈಗ ನಾವು ಎಷ್ಟು ಹಾವಾಗಿ ಕಾಣ್ತೀವಿ. ಇದೊಂದು ವಿಚಾರ ನಾನು ಹೇಳ್ತೇನೆ, ನಮ್ಮ ಮನಸ್ಸು, ಈಗ ಹೇಳಿದ್ರು ಒಂದು 40 ವರ್ಷದ ಹಿಂದೆ ಮಾನಸಿಕ ಕಾಯಿಲೆ ಅಂತ ಹೇಳಿದ್ರೆ ಅದು ಸೂಪರ್ ನ್ಯಾಚುರಲ್ ಅಂತ ಹೇಳಿ ಅದಕ್ಕೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. 100%. ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೇನೆ, ಸ್ಟ್ರೆಸ್ ತಗೊಂಡ್ರೆ ನಿಮ್ಗೆ ಏನೆಲ್ಲ ಆಗುತ್ತೆ? ಹೌದಪ್ಪ, ತಲೆನೋವು ಬರ್ತದೆ, ಬಾಯಲ್ಲಿ ಹುಣ್ಣು ಬರ್ಬೋದು, ಪಿಂಪಲ್ಸ್ ಬರ್ಬೋದು. ಅದೇ ರೀತಿ ಸ್ಟ್ರೆಸ್ ಎನ್ನುವಂಥದ್ದು ಬಾಡಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಿಂಪ್ಟಮ್ಸ್, ಲಕ್ಷಣಗಳನ್ನು ತೋರಿಸ್ಕೊಳ್ತದೆ. ಅದೇ ಈಗ ಆ ತಾಯಿಯವರು ಸಹ ತುಂಬಾ ಸ್ಟ್ರೆಸ್ ಅಲ್ಲಿ ಇರುವಾಗ ಅವರ ದೇಹದಲ್ಲಿ ತಲೆಯಿಂದ ಅಂದ್ರೆ ಕೂದಲು ಉದುರದಿಂದ ಹಿಡಿದು ಅವರ ಹೊಟ್ಟೆಯ ಸಮಸ್ಯೆಗಳು ಕಾಡ್ಕೊಳ್ಬಹುದು. ಆಗ ಅದಕ್ಕೆ ಮೀನಿಂಗ್ ಏನ್ ಬರ್ತದೆ ಆಟೋಮ್ಯಾಟಿಕಲಿ, ಯಾಕಂದ್ರೆ ಅವರಿಗೆ ಅದರ ಬಗ್ಗೆ ವೈದ್ಯಕೀಯ ವಿಚಾರಗಳ ಬಗ್ಗೆ ಅದರ ನಾಲೆಜ್ ಇಲ್ಲದೆ ಇದ್ದಾಗ ಅದು ಸೂಪರ್ ನ್ಯಾಚುರಲ್ ಕಾರಣಗಳನ್ನು ಕೊಟ್ಟು ಹೋಗ್ತದೆ. ಸ್ಟ್ರೆಸ್ ಎನ್ನುವಂಥದ್ದು ಅಂದ್ರೆ ನೋಡಿ, ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಎಲ್ರಿಗೂ ಬೇಕು. ಸ್ಟ್ರೆಸ್ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಆ ಸ್ಟ್ರೆಸ್ ಲಾಂಗ್ ಟರ್ಮ್ ಆಗಿ
ಕ್ರಾನಿಕ್ ಆಗಿ ಹೋದರೆ ಅದರಿಂದ ವೈದ್ಯಕೀಯ ಸಮಸ್ಯೆಗಳು ಬರ್ತದೆ. ಅಂಥ ಮನುಷ್ಯನಿಗೆ ಶುಗರ್ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, BP ಬರ್ಬೋದು, ಅಸ್ತಮ ಜೋರಾಗ್ಬೋದು. ನಾನು ಎಷ್ಟೋ ಟ್ರೀಟ್ಮೆಂಟ್ ಕೊಡ್ತೇನೆ ನೋಡಿ. ಡಿಪ್ರೆಷನಿಗಂತ ಬರ್ತಾರೆ, ಆತಂಕಕ್ಕಂತ ಬರ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇನೆ. ಅವ್ರು ಮತ್ತೆ ಬಂದು ಹೇಳೋದು ಏನಂದರೆ, ಆತಂಕ ಅಂತೂ ಕಡಿಮೆ ಆಯಿತು, ನನ್ನ ಮುಟ್ಟಿನ ಸಮಸ್ಯೆ ಸರಿಯಾಯಿತು, ನನ್ನ ಅಲರ್ಜಿ ಸರಿಯಾಯಿತು. ಹಾಗಾದರೆ ಇದು ಪವಾಡವೇ ಅಲ್ವಾ? ಹಾಗೆ ಇಲ್ಲಿ ನೋಡಿ, ಏನೋ ಒಂದು ನಂಬಿಕೆ ಇರ್ತದೆ, ಅದರೊಟ್ಟಿಗೆ ಸ್ಟ್ರೆಸ್ ಆಗುವಾಗ ಅವರಿಗೆ ವೈದ್ಯಕೀಯ ಸಮಸ್ಯೆಗಳು ಬರ್ತದೆ. ಆಗ ಅವರ ನಂಬಿಕೆ ಇನ್ನೂ ಗಟ್ಟಿ ಆಗ್ತದೆ. ಆ ಕೆಟ್ಟ ಶಕ್ತಿಯಿಂದಾಗಿ ನನಗೆ ಈ ಥರ ಸಮಸ್ಯೆಗಳು ಬರ್ತಾ ಇದೆ ಅಂತೇಳಿ. ಹಾಗಾಗಿ ನಾವು ಮನಸ್ಸನ್ನು ಸ್ಟ್ರಾಂಗ್ ಮಾಡಿದರೆ ಯಾವ ಕೆಟ್ಟ ಶಕ್ತಿಗಳು ತಾಗುವುದಿಲ್ಲ. ನೋಡಿ, ಈಗ ಒಂದು ಫೋಟೋ ಬರಬೇಕು ಅಂದ್ರೆ ನನ್ನ ಮುಖದ ಮೇಲೆ ಲೈಟ್ ಬಿದ್ದು ಅದು ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗುವಂಥದ್ದು. ಹಾಗಾದ್ರೆ ಅದು ಅಲ್ಲಿ ಫೋಟೋ ಬರ್ತಾ ಉಂಟಂತಿದ್ರೆ ಅಲ್ಲಿ ಒಂದು ಮುಖ ಉಂಟಂತ ಅರ್ಥ. ಇಲ್ಲದಿದ್ರೆ ಭೂತಗಳಿಗೆ ಮುಖ ಇಲ್ಲದಿದ್ರೆ ಹೇಗೆ ಫೋಟೋ ಬರ್ತದೆ? ಒಂದನೇ ವಿಚಾರ. ಎರಡನೇ ವಿಚಾರ, ಆ ತಾಯಿಯವರಿಗೆ ಹಿಡಿಸುಡಿಯಲ್ಲಿ ಹೊಡಿತಾ ಇದ್ದಾರೆ ಅಂತ ವಿಚಾರಗಳು ಮಾಡುವಾಗ ಅವರ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ಆಗಿ ಅವರ ಪೊಸಿಷನ್ ಅಟ್ಯಾಕ್ ಇನ್ನೂ ಜಾಸ್ತಿ ಆಗ್ತದೆ. ಇಂಥ ಕೇಸ್ ಬರುವಾಗ ನಾವೇನು ಹೇಳ್ತೇವೆ ಅಂದ್ರೆ, ಈ ತರ ಪೊಸಿಷನ್ ಅಟ್ಯಾಕ್ ಆಗುವಾಗ ಅವರನ್ನು ಒಬ್ಬರೇ ಬಿಡಿ, ಅರ್ಧ ಗಂಟೆ ಅವರನ್ನು ಒಬ್ಬರೇ ಬಿಡಿ, ನೀವೆಲ್ಲರೂ ಹೊರಗೆ ಬನ್ನಿ ಅಂತೇಳಿ. ಹೊರಗೆ ಬಂದ ಕೂಡಲೇ ಅರ್ಧ ಗಂಟೆಯಲ್ಲಿ ಅವರೇ ಸರಿ ಆಗ್ತಾರೆ, ಅವರೇ ಹೊರಗೆ ಬರ್ತಾರೆ. ನಾವು ಗಮನ ಕೊಟ್ಟಷ್ಟು ನಾವು ಅವರಿಗೆ ಆ ಥರ ಹಿಡಿಸುಡಿದ ಹೊಡೆಯುವುದೆಲ್ಲ ಮಾಡಿದರೆ ಆ ಪೊಸಿಷನ್ ಅಟ್ಯಾಕ್ ಇನ್ನೂ ಜಾಸ್ತಿ ಆಗ್ತದೆ. 100ಕ್ಕೆ 100 ಸರ್. ಎಸ್, ಅದು ಅಟೆನ್ಷನ್ ಗ್ರಾಬ್ ಮಾಡ್ತಾರೆ ಅಲ್ವಾ? ಅಂದ್ರೆ ಅವ್ರು ಬೇಕು ಅಂತಲೇ ಮಾಡುದಂತ ಹೇಳುದಲ್ಲ, ನಾಟಕ ಮಾಡುದಲ್ಲ, ಅದು ಅವರ ಕಾನ್ಫ್ಲಿಕ್ಟ್ ಅನ್ನು ರಿಸಾಲ್ವ್ ಮಾಡುವಂತ ರೀತಿ. ಈಗ ನಿಮಗೆ ಕಷ್ಟ ಬಂದಾಗ ನಾವೆಲ್ಲರೂ ಒಂದೊಂದು ರೀತಿಯಲ್ಲಿ ಕಾನ್ಫ್ಲಿಕ್ಟ್ ಅನ್ನು ರಿಸಾಲ್ವ್ ಮಾಡ್ತೇವೆ. ಅವರಿಗೆ ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದರಿಂದಾಗಿ ಈ ದಾರಿ ಹಿಡಿತಾ ಇದ್ದಾರೆ. ಸಿಂಪಲ್ ಆಗಿ ಒಂದು ದಾರಿ ಪ್ರಾಣಿಗಳಲ್ಲಿ ನಾವು ನೋಡಿರ್ಬೋದು, ಶ್ಯಾಮ್ ಡೆತ್ ಫಿನಾಮಿನ್ ಅಂತ ಹೇಳ್ತಾರೆ. ಒಂದು ಕುರಿಗೆ ನೀವು ಹೋಗಿ ಸಡನ್ ಹೆದರಿಸಿದ್ರೆ ಡಪ್ ಸತ್ತಾಗಿ ಬೀಳ್ತದೆ, ಸತ್ತೋಗುದಿಲ್ಲ, ಸತ್ತಾಗಿ ಬೀಳ್ತದೆ. ಅಲ್ಲಿಂದ ಭಯ ಹೋದ ಕೂಡಲೇ ಅದು ಎದ್ಕೊಂಡು ನಡಿಲಿಕ್ಕೆ ಶುರು ಮಾಡ್ತದೆ. ಅದೇ ರೀತಿ ಈ ಮನಸ್ಸು, ನಮ್ಮ ಮನುಷ್ಯರ ಮನಸ್ಸು ಇನ್ನೂ ಕಾಂಪ್ಲೆಕ್ಸ್. ಈ ಕಾನ್ಫ್ಲಿಕ್ಟ್ ಆದಾಗ, ಒಂದು ಗೋಡೆಗೆ ಒತ್ತಿ ಹಿಡಿದಾಗ ಒಬ್ಬ ಮನುಷ್ಯನನ್ನು ಏನಾಗ್ತದೆ, ಅವನಿಗೆ ಹೊರಗೆ ಬರ್ಲಿಕ್ಕೆ ದಾರಿ ಇಲ್ಲ. ಹಾಗೆ ಈ ರೀತಿಯ ವಿಚಾರಗಳು ಹೊರಗೆ ಬರ್ತದೆ. ಕಾಂತಾರ ಆದ ನಂತರ ನೀವು ನೋಡ್ಬೋದು ಟ್ರೆಂಡ್, ಎಲ್ಲರೂ ಬೊಬ್ಬೆ ಹಾಕುದು. ಅದೇ ರೀತಿ ಟ್ರೆಂಡ್ಗಳು ಅದನ್ನು ವೈರಲ್ ಆಗ್ಲಿಕ್ಕೆ ಬಿಡಬೇಡಿ. ಏನ್ ಮಾಡ್ಬೇಕಂದ್ರೆ, ಈ ತರ ಫಾರ್ವರ್ಡ್ ಬಂದಾಗ, ಈಗ ನೋಡಿ ಮಹಾಕುಂಭದ ತಗೊಂಡ್ರೆ ಒಂದು ಸನ್ಯಾಸಿ ಬೆಂಕಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಕ್ಚುಲಿ ಆ ವಿಡಿಯೋ ನಾನು 10 ವರ್ಷದ ಹಿಂದೆ ನೋಡಿದ್ದೇನೆ, ಅದೀಗ ಪುನಃ ಬರ್ತಾ ಇದೆ. ಅಂದ್ರೆ ಅದನ್ನು ಕೆಲವರು ಕಳಿಸ್ತಾರೆ, ಇದನ್ನು ನಾವು ವಿಮರ್ಶೆ ಮಾಡದೆ ಫಾರ್ವರ್ಡ್ ಮಾಡಿ ಬಿಡ್ತೇವೆ, ಆಯ್ತಾ? ಅದನ್ನೊಂದು ಮಾಡಬೇಡಿ. ಎರಡನೇದು, ಈ ತರ ಆಗ್ತಾ ಇದ್ರೆ ನಿಮ್ಮ ನೋಡಿ, ನಾನೀಗ ನನ್ನ ಹತ್ರ ರೋಗಿಗಳು ಬಂದಾಗ ನಾನು ಅವರಿಗೆ ಹೇಳೋದೇನೆಂದರೆ, ದವಾ ಆರ್ ದುವಾ, ಅಂದರೆ ಮಾತ್ರೆಯೂ ಬೇಕು, ನಂಬಿಕೆಯೂ ಬೇಕು, ಮೂಢನಂಬಿಕೆ ಬೇಡ. ನಿಮ್ಮ ಪ್ರಶ್ನೆ ನಿಮ್ಮ ದೈವದ ಹತ್ರ ಹೋಗಿ ನೀವು ಸಾಂತ್ವನ ಕೇಳೋದು ಅದೆಲ್ಲ ಮಾಡಿಕೊಳ್ಳಿ, ಆದರೆ ಈಚಿಂದ ಮಾತ್ರೆ ಸಹ ಬೇಕು, ಆಪ್ತ ಸಮಾಲೋಚನೆ ಸಹ ಬೇಕು. ಆದರೆ ಏನಾಗ್ತದೆ, ಈಗ ಎಷ್ಟೋ ಜನ ನನಗೆ ಪರಿಚಯದವರಿದ್ದಾರೆ, ಅವ್ರು ನೋಡ್ತಾರೆ, ಹೇಳ್ತಾರೆ ಇದು ಸಮಸ್ಯೆ ದೈವದಲ್ಲ, ಡೈರೆಕ್ಟ್ ನೀವು ಮಾನಸಿಕ ಇದಕ್ಕೆ ಹೋಗಿ ಅಂತೇಳಿ. ಅಂಥವರು ಇದ್ದಾರೆ ನಮ್ಮಲ್ಲಿ, ಒಳ್ಳೆಯವರು, ಒಳ್ಳೆ ಮನಸ್ಸಿನವರು. ಯಾಕಂದರೆ ಕೆಲವೊಮ್ಮೆ ನಮಗೆ ಬರುವಂಥ ರೋಗಿಗಳು ಎಷ್ಟೋ ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಮತ್ತೆ ಬಂದು ಟ್ರೀಟ್ಮೆಂಟಿಗೆ ಬರ್ತಾರೆ. ಆಗ ಆಲ್ರೆಡಿ ಲೇಟ್ ಆಗಿರ್ತದೆ, ಆಗ ಟ್ರೀಟ್ಮೆಂಟ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತಾ? ಸೊ ಅಂಥವರು ಬೇಕು, ಯಾಕಂದರೆ ಈ ಪ್ರಶ್ನೆ ನಂಬಿಕೆ ಬೇಕು. ಆದರೆ ಅದೇ ರೀತಿ ಅಲ್ಲಿ ಹೋಗುವಂಥ ಜನರನ್ನು ಅವರು ಈ ಕಡೆ ಸಹ ಗೈಡ್ ಮಾಡಬೇಕು. ಯಾಕಂದರೆ ಕೆಲವೊಂದು ಮಾನಸಿಕ ಸಮಸ್ಯೆಗಳಿಗೆ ತುರ್ತು ಅಂದರೆ ಕರೆಕ್ಟ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಅದರಿಂದ ಹೊರಗೆ ಬಂದು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಆಗ್ತದೆ. ಈಗ ಎಸ್ ಸರ್, ಇವರುಗಳಿಗೆ ಅಲ್ಟಿಮೇಟ್ ಈಗ ಕೌನ್ಸಿಲಿಂಗ್ ಅವಶ್ಯಕ, ಕೌನ್ಸಿಲಿಂಗ್ ಅಗತ್ಯ. ಅದರ ಮೊದಲು ಅವರ ಕಾನ್ಫ್ಲಿಕ್ಟ್ ಏನಾಗ್ತಾ ಇದೆ ಅದನ್ನು ನಾವು ರಿಸಾಲ್ವ್ ಮಾಡಬೇಕಾಗ್ತದೆ.